ಒಳ್ಳೆಯದು ಅಂತ ಹೇಳ್ತೀನಿ. ಕರೆಕ್ಟಾಗಿ ಈಗ ನಿಮ್ಮ ಆಡಳಿತ ವ್ಯವಸ್ಥೆಯಲ್ಲಿ 4 ಜನ ಇದ್ದೇವೆ, ನಮ್ಮ ವಿರೋಧ ಪಕ್ಷದ ಲೈನಲ್ಲಿ 6 ಜನ ಇದ್ದೇವೆ. ಹೌದಾ? ನಾವು 6 ಜನ ಬರದಿದ್ರೆ ಸಭೆ ನಿಜವಾಗಿ ಕಾನೂನು ಪ್ರಕಾರ ಮಾಡಲಿಕ್ಕಿಲ್ಲ ಅಂತ ಕಾಣ್ತದೆ ನನ್ನ ಪ್ರಕಾರ. ಹೌದಾ? ಗೊತ್ತಿರಬೇಕು. ನಾನು ಹೇಳುವುದು ಅಧ್ಯಕ್ಷರೇ, ನಿಮ್ಮ ಆಡಳಿತ ಪಕ್ಷದ ಇಷ್ಟು ಸದಸ್ಯರು ಇಷ್ಟರವರೆಗೆ ಬರಲಿಲ್ಲ. ಯಾಕೆ ಬರಲಿಲ್ಲ ಅಂತ ಈಗ ನಾವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಮಾಧ್ಯಮದಲ್ಲಿ ಹಾಕಿ ನಾವೆಲ್ಲ ತಿಳಿಸಿದ್ದೀವಿ ಇಂಥ ವಿಷಯ ಅಂತ. ಇದು ನನಗೆ ಅಂತಲ್ಲ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಕರ್ನಾಟಕ ಗೊತ್ತಿದೆ ಮಾಧ್ಯಮದಲ್ಲಿ ಬಂದು. ಯಾಕಂದ್ರೆ ನಿಮ್ಮ ಒಬ್ಬ ಒಂದು ಸದಸ್ಯ, ನಾವು ಅವರ ಪಕ್ಷ ನಮ್ದು ಬೇರೆ ಆಗಿರ್ಬೋದು, ಅವರ ಬೇರೆ ಪಕ್ಷ ನಮ್ಮದು ವಿರೋಧ ಪಕ್ಷದಲ್ಲಿ ಇರ್ಬೋದು, ಆದರೆ ಅವರು ಪ್ರತಿ ಸಾರ್ವಜನಿಕರಿಗೆ ಸಹ ಗೊತ್ತುಂಟು, ಜನಗಳಿಗೆ ಸಹ ಗೊತ್ತುಂಟು, ಎಲ್ಲರಿಗೆ ಸಹ ಗೊತ್ತುಂಟು ಅವರ ಒಂದು ಸರ್ಕಾರಿ ಜಾಗೆಯ ಬಗ್ಗೆ ಅವರು ಬಡ ಜನಗಳಿಗೆ ಮತ್ತು ನಿವೇಶನ ರೈತರಿಗೆ ಕೊಡಬೇಕಂತ ಉದ್ದೇಶದಿಂದ ಹೋರಾಟ ಮಾಡಿದ್ದು ಬರುತ್ತೆ ನನ್ನ ಪ್ರಕಾರ. ಮತ್ತು ಹೊರಗಿನ ವಿಷಯ ನಮಗೆ ಗೊತ್ತಿಲ್ಲ. ಇಲ್ಲಿ ಆದ ವಿಷಯ ಸಾರ್ವಜನಿಕರಿಗೆ ನಮ್ಮ ಕೋಟೆಕಾರ್ ಪಂಚಾಯತ್ನಲ್ಲಿ ಎಷ್ಟು ಸರ್ಕಾರಿ ಜಾಗೆ ಇದೆ ಅದು ಸರ್ವೆ ಮಾಡಿ ಬಡ ಜನಗಳಿಗೆ ನಿವೇಶನ ರಹಿತವಾಗಿ ಹಂಚಬೇಕಂತ ಹೇಳಿ ಅವರು ಹೋರಾಟ ಮಾಡಿದರು. ನಾವು ಕೂಡ ಸೇರಿ ಸಾರ್ವಜನಿಕರಿಗೆ ಈ ಭೂಮಿಯನ್ನು ಪಾರದರ್ಶಕವಾಗಿ ಕೊಡಬೇಕಂತೇಳಿ ನಾವು ಪ್ರತಿಭಟನೆ ಮಾಡಿದ್ದೇವೆ. ಆದರೆ ಇವತ್ತು ಇಲ್ಲಿ ತನಕ ಪರಿಸ್ಥಿತಿ ಅಂದರೆ ಅಧ್ಯಕ್ಷರೇ, ಒಬ್ಬ ಪಕ್ಷ ಯಾವುದೇ ಇರಲಿ, ಜಾತಿ ಯಾವುದೇ ಇರಲಿ, ಧರ್ಮ ಯಾವುದೇ ಇರಲಿ, ಒಂದು ವ್ಯಕ್ತಿ ಸಾರ್ವಜನಿಕರ ಪರವಾಗಿ, ಬಡ ಜನಗಳ ಪರವಾಗಿ, ನಿವೇಶನ ರೈತರ ಪರವಾಗಿ ಒಂದು ವರ್ಕ್ ಮಾಡುವಾಗ ನೀವೆಲ್ಲ ಒಂದು ಒಟ್ಟು ಸೇರಿ ನಿಜವಾಗಿ ಅವರಿಗೆ ಬೆಂಬಲವಾಗಿ ನಿಲ್ಲಬೇಕಿತ್ತು ನನ್ನ ಉದಾಹರಣೆ ಒಂದನೇ. ಎರಡನೇದಾಗಿ ಏನಂದರೆ, ಈಗ ನೀವು ಕಳೆದ ಸಭೆಯಲ್ಲಿ ಕೂಡ ಹೇಳಿದ್ರಿ ಏನಂದರೆ ನಾವು ತಹಶೀಲ್ದಾರ್ನಲ್ಲಿ ಹೋಗುವ, ಮೀಟಿಂಗ್ ಮಾಡುವ, ಮಾತಾಡುವ ಅಂತ. ಇದು ಸುಮಾರು 1.5 ವರ್ಷದಿಂದ ನಮ್ಮ ಪರಿಸ್ಥಿತಿ ಇದೇ ರೀತಿಯಲ್ಲಿ ಉಂಟು. ನನ್ನ ಪ್ರಕಾರ ನೀವು ಒಂದು ಹೇಳುವುದೆಂತ ಗೊತ್ತಾ, ನೀವು ನೇರವಾಗಿ ಒಂದು ಹೇಳಿ ಒಂದಿಷ್ಟು ಕಂಪ್ಲೀಟ್ ಮಾಡ್ತಾರೆ ಮತ್ತು ನೀವು ನೇರವಾಗಿ ಹೇಳಿಬಿಡಿ. ಯಾಕಂದರೆ ಈ ಸರ್ಕಾರಿ ಜಾಗೆಯಲ್ಲಿ ಯಾವುದೋ ತೊಂದರೆ ಉಂಟಾ, ಏನುಂಟು, ಇಲ್ಲದಿದ್ದರೆ ನಮಗೆ ಕಾನೂನು ಪ್ರಕಾರ ಕೊಡಲಿಕ್ಕೆ ಆಗುವುದಿಲ್ವಾ ಅಂತ ನೀವು ಒಂದು ನಿಮ್ಮ ಆಡಳಿತದ ಪಕ್ಷದ ಪರವಾಗಿ ನಿಮ್ಮ ಅಧ್ಯಕ್ಷರಾಗಿ ನೀವು ಒಂದು ಅನೌನ್ಸ್ ಮಾಡಿಬಿಡಿ. ಯಾಕಂದರೆ ನಾವು ಜನಗಳನ್ನು ಏನಂತ ಹೇಳೋದು ಅಧ್ಯಕ್ಷರೇ, ನಮ್ಮಲ್ಲಿ ಹೇಳ್ತಾರೆ ಏನಾಯಿತು, ಪೇಪರಲ್ಲಿ ಬಂತು, ನ್ಯೂಸಲ್ಲಿ ಬಂತು, ಸರ್ಕಾರಿ ಜಾಗ ಕೊಡ್ತೀರಾ, ಯಾವುದು ಕೊಡ್ತೀರಾ, ನಾವು ಅರ್ಜಿ ಹಾಕಬೇಕಾ, ಇದೇ ಕೇಳ್ತಾ ಇದ್ದಾರೆ. ನಾವು ಅವರ ಸುಳ್ಳು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಧ್ಯಕ್ಷರೇ. ಅದಕ್ಕಾಗಿ ನೀವು ಕೊಡಲಿಕ್ಕೆ ಸಾಧ್ಯ ಇಲ್ಲದಿದ್ದರೆ ದಯವಿಟ್ಟು ನೀವು ಈ ಸಭೆಯಲ್ಲಿ ಮಾಧ್ಯಮರಿದ್ದಾರೆ, ಪತ್ರಿಕೆಯವರಿದ್ದಾರೆ, ಎಲ್ಲರಿದ್ದಾರೆ, ನೀವು ನೇರವಾಗಿ ಹೇಳಿಬಿಡಿ. ನಾವು ನಿಮ್ಮ ಹತ್ರ ಕೇಳಲಿಕ್ಕೆ ಹೋಗುದಿಲ್ಲ. ನಾವು ಮತ್ತೆ ಇಲ್ಲಿ ಕೇಳಬೇಕು, ಯಾವ ರೀತಿ ಹೋರಾಟ ಮಾಡಬೇಕು, ಯಾವ ರೀತಿ ಪ್ರತಿಭಟನೆ ಮಾಡಬೇಕಂತ ನಮಗೆ ವೈಯಕ್ತಿಕವಾಗಿ ಗೊತ್ತಿದೆ. ಇದನ್ನು ನೀವು ಇದಕ್ಕೆ ಒಂದು ಸ್ಪಷ್ಟತೆ ಕೊಡಿ. ಯಾಕಂದ್ರೆ ನೀವು 4 ಜನ ಇದ್ರೆ ಸಭೆ ಮಾಡಲಿಕ್ಕೆ ಚಾನ್ಸ್ ಇಲ್ಲ, ನಾವು ವಿರೋಧ ಪಕ್ಷದವರು. ಆದರೂ ಕೂಡ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತ ಹೇಳಿ ಈ ಬಹುಜನ ಯೋಜನಾ ಇವರು ಅಧಿಕಾರಿಗಳೆಲ್ಲ ಬಂದಿದ್ರು, ಉಳಿದ ಇಲಾಖೆಗಳ ಅಧಿಕಾರಿಗಳು ಬಂದಿದ್ರು. ಅವರ ಮಾಹಿತಿಯನ್ನು ಸಾರ್ವಜನಿಕರಿಗೆ ಗೊತ್ತಾಗಬೇಕಂತ ಹೇಳಿ ವಿಷಯಕ್ಕೋಸ್ಕರ ನಾವು ಇಷ್ಟವರೆಗೆ ಸುಮ್ಮನೆ ಕೂತ್ಕೊಂಡಿದ್ವಿ. ಇಲ್ಲದಿದ್ದರೆ ನಾವು ಕೂಡ ಸಭೆಗೆ ಗೈರಾಗುವ ಮೂಲಕ ನಾವು ಇದನ್ನು ಬಹಿಷ್ಕಾರ ಮಾಡುವಂತಹ ವಿಷಯ ನನ್ನಲ್ಲಿ ನಿಜವಾಗಿ. ಯಾಕಂದ್ರೆ ನೀವು ಆಡಳಿತ ಮಾಡುವ ಹೇಗಿರಬೇಕು ನಿಜವಾಗಿ, ಒಂದನೇದಾಗಿ. ಮೂರನೇದಾಗಿ ಸರ್ ಮೇಡಮ್ ಒಂದೇಂತಂದ್ರೆ ನಾನು ಹೇಳುದು, ಈ ರೀತಿ ಕಳೆದ ಬಜೆಟ್ ಸಭೆಯಲ್ಲಿ ಕೂಡ ಇದೇ ನೀವು ಇವತ್ತು ಉಪಾಧ್ಯಕ್ಷರಿರಲಿಲ್ಲ, ರಾಘವರಾಗಿ ಇದೇ ಸೇಮ್ ಸಂಖ್ಯೆ 4 ಸಂಖ್ಯೆ ಇತ್ತು ಬಜೆಟ್ ಅಧ್ಯಕ್ಷ. ನಾನು ಹೇಳುದು ಇದೇ ರೀತಿ ಇದು ಮುಂದುವರಿದಂತ ನನಗೆ ಖಂಡಿತವಾಗಿಲ್ಲ. ನೀವು ವಿಶ್ವಾಸ ಮತಕ್ಕೆ ಇವತ್ತು ನಿರ್ಣಯ ಮಾಡಿಬಿಡಿ. ಮುಂದಿನ ಸಭೆಯಲ್ಲಿ ನಾವು ವಿಶ್ವಾಸ ಮತವನ್ನು ನೀವು ಕೇಳಿ. ನೀವು ನಿಮ್ಮ ಪಕ್ಷ ಪುನಃ ಯಾರೇ ಆಗಲಿ, ನಿಮ್ಮ ಪಕ್ಷ ಆಗಿರ್ಬೋದು, ವಿರೋಧ ಪಕ್ಷ ಆಗಿರ್ಬೋದು, ಯಾರು ನಿಜವಾಗಿ ವಿಶ್ವಾಸ ಮತ ಗಳಿಸ್ತಾರೆ ಅವರು ಆಡಳಿತ ಮಾಡಿ, ಅದು ನಮ್ಗೆ ತೊಂದರೆ ಇಲ್ಲ. ನಾನು ನಿಮ್ಮ ಹತ್ರ ಪುನಃ ನೀವು ಮನಸ್ಸಿನಲ್ಲಿ ಹೇಳ್ಕೊಳ್ಳಿ, ನನಗೆ ಕೇಳಿದ ವೈಯಕ್ತಿಕ. ಯಾಕಂದ್ರೆ ಇದು ಸಾರ್ವಜನಿಕರು ಕೇಳ್ತಾರೆ, ಅವ್ರು ಏನು ಮಾಡಿದ್ದಾರೆ ಮಾಧ್ಯಮದಲ್ಲಿ ಬಂದದೇನು, ಮಾಧ್ಯಮದಲ್ಲಿ ಪ್ರತಿ ಸಭೆಯಲ್ಲಿ ಬಂದದ್ದು ಸರ್ಕಾರಿ ಜಾಗೆಯ ಬಗ್ಗೆ ಮಾತಾಡಿ ಬಂದದ್ದು. ಹೌದಾ? ಕೆಲವು ಮಾಧ್ಯಮದಲ್ಲಿ ಬಂತು ಏನೋ ಒಂದು ನಮಗೆ ಗೊತ್ತಿಲ್ಲ, ನಾನು ನಿಜವಾಗಿ ಸುಳ್ಳು ಹೇಳುತ್ತಿಲ್ಲ. ಕೆಲವು 2-3 ಮಾಧ್ಯಮಗಳಲ್ಲಿ ಬಂತು ಏನಂದ್ರೆ ನಡುಕುಮರಿನ ವಿಷಯದಲ್ಲಿ ಏನೋ ಒಂದು ವಿಷಯ ಆಗಿದೆ, ಅದಕ್ಕೋಸ್ಕರ ಇವರು ಹೋರಾಟ ಮಾಡಿದಕ್ಕೋಸ್ಕರ ಅವರನ್ನು ನಿಮ್ಮ ಪಕ್ಷದ ಮುಖಂಡರು ಇವರನ್ನು ವಜಾಗೊಳಿಸಿದ್ರು ಅಂತ ಮಾಹಿತಿ ಉಂಟು. ಸಾರ್ವಜನಿಕರ ವಲಯದಲ್ಲಿ ಇದೇ ಕೂಡ ಚರ್ಚೆ ಇದೆ. ನಾನು ಏನಾದ್ರು ನಾನು ಕೇಳುವುದೇನೆಂದ್ರೆ ಸಾರ್ವಜನಿಕರ ಪರವಾಗಿ ನಾವು ಕಳೆದ 5 ವರ್ಷ ನೀವು ಆಡಳಿತ ಮಾಡುವಾಗ ಸಹ ಈ ಬಾರಿ ಕೂಡ 1.5 ವರ್ಷ ಆಯಿತು. ನಮ್ಗೆ ಅದು ಸಾಧ್ಯ, ನಮ್ಗೆ ಇದರಲ್ಲಿ ಏನಾಗಲಿಕ್ಕಿಲ್ಲ. ಕಂಪ್ಲೀಟ್ ಮಾಡಿದ್ರೆ ರಾಜಕೀಯವಾಗಿ ನಮ್ಗೆ ಹೊಟ್ಟೆ ತುಂಬಲಿಕ್ಕಿಲ್ಲ. ನಮ್ಮ ಬಿಸ್ನೆಸ್ ಮಾಡಬಹುದು, ನಮ್ಮ ಮನೆ ಆರಾಮದಲ್ಲಿ ಇರ್ಬೋದು. ನಾವು ಯಾಕೆಂದ್ರೆ ಈ ಸಾರ್ವಜನಿಕರ ಸೇವೆಗೆ ಬಂದಂತೆ ನಮ್ಮಿಂದ ನ್ಯಾಯ ಒದಗಿಸುವಂತ ಕರ್ತವ್ಯ. ನಾನು ಆವತ್ತು ಹೇಳಿದ್ದೆ, ನಮಗೆ ಪಕ್ಷ ವಿರೋಧ ಇಲ್ಲ, ಯಾವುದು ವಿರೋಧ ಇಲ್ಲ, ನಾವು ಒಟ್ಟು ಸೇರಿ ಮಾಡುವ ಅಂತ ನಾನು ವೈಯಕ್ತಿಕವಾಗಿ ಹೇಳಿದ್ದೆ. ಆದರೆ ನೀವು ಇದರಲ್ಲಿ ಎಲ್ಲರೂ ಸೇರಿ ರಾಜಕೀಯ ಆಗ್ತಾ ಹೊರತು ನಿಜವಾಗಿ ನ್ಯಾಯ ಕೊಡುವಂತ ಉದ್ದೇಶ ನಿಮ್ಮಲ್ಲಿ ಯಾರಲ್ಲಿ ಕೂಡ ಇಲ್ಲ. ಅದಕ್ಕಾಗಿ ಅಧ್ಯಕ್ಷರೇ, ನಾನು ಈ ಸಭೆಯಿಂದ
ನಾನು ಅವರ ಪಕ್ಷ ಯಾವುದೇ ಇರಲಿ ಏನೇ ಇರಲಿ, ನಾನು ಅವರು ಸಾರ್ವಜನಿಕರ ಪರವಾಗಿ ಬಡ ಜನಗಳ ಪರವಾಗಿ ನಿಂತ ಕಾರಣ ನಾನು ಈ ಸಭೆಯಿಂದ ಪ್ರತಿಭಟನೆ ಮಾಡುವ ಮುಖಾಂತರ ನಾನು ಈ ಸಭೆಯಿಂದ ಹೊರನಡೆತೇನೆ. ಇದಕ್ಕೆ ಏನಾದ್ರು ಮಾಹಿತಿ ಕೊಡಿದ್ರೆ ಕೊಡಿ. ಯಾಕಂದ್ರೆ ನಮ್ಗೆ ಕೇಳ್ತಾರೆ, ನಮ್ಗೆ ಎಲ್ಲ ಪ್ರತಿಯೊಬ್ಬರು ಕೇಳೋದು ಅವ್ರು ಏನು ಮಾಡಿದ್ದಾರೆ ಅಂತ ಕೇಳುದು ಗೊತ್ತಾಯ್ತಲ್ಲ. ಈಗ ನೀವು